नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते। नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते, महालक्ष्मी नमोऽस्तुते। नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। ಜೀವನ ನಮಗೆ ಪ್ರಾಪ್ತಿ ಆಗುವುದನ್ನ ಅಲ್ಪ ಲಕ್ಷ್ಮೀದೇವಿಯನ್ನ ಅನುಗ್ರಹ ಅತೀ ಮುಖ್ಯವಾಗಿ ಪಡ್ತೇವೆ. ಅದಕ್ಕೋಸ್ಕರವಾದ ಆ ಬಗ್ಗೆ ವರಮಹಾಲಕ್ಷ್ಮೀ ದೇವಿಯನ್ನ ಪರಮ ಪವಿತ್ರವಾದ ಪೂಜೆ ಅವು ಶ್ರಾವಣ ಮಾಸದ 2ನೇ ಶುಕ್ರವಾರದಾನಿ ರಕ್ಕಸೇರಿನಲ್ಲಿ ವಿಶೇಷ ರೀತಿ ಯುದ್ಧ ಮತನಂಚಿನ ಕೊಟ್ಟಲು ಆ ಸಮುದ್ರ ಮತನಂಚಿನ ಕೊಟ್ಟಲು ಸ್ವರೂಪಾದ ಕಲಶೋಡು ಅಮೃತನ ಕೊನತನಂಚಿನ ದಿನ ಶ್ರಾವಣ ಮಾಸದ 2ನೇ ದಿನ ಮಹಾಲಕ್ಷ್ಮೀ ದೇವರು ಈ ಭೂಲೋಕಕ್ಕೂ ವಿಶೇಷ ರೀತಿಯಲ್ಲಿ ಅಮೃತವನ್ನು ಕತಂಬತ್ತನಂಚಿನ ದಿನ ಆಚಿತ್ತಿನ ದಿನಕ್ಕೆ ಆ ವರಮಹಾಲಕ್ಷ್ಮೀ ದೇವರನ್ನ ಪೂಜೆಯನ್ನು ಏರಿ ಇಲ್ಲಡು ಭಕ್ತಿಲೆ ಕಲಶದೀದ ಆತನ ಸ್ವಸ್ತಿಗೆದೀದ ಆತನ ದೇವರ ಬಗ್ಗೆ ಬಚ್ಚಿರ ಬಜ್ಜೆದೀದ ಆತನ ತಟ್ಟಿಯೋಡು ಆತನ ಬಗ್ಗೆ ವಿಶೇಷ ರೀತಿಯಲ್ಲಿ ಆ ದೇವರನ್ನ ಕಾಂಚನ ಮತನಂಚಿನ ಒಂದು ದುರ್ಗದಿಂದ ಈ ಪೂಜೆ ಮತನ ಕೂಡಲೇ ಅಲ್ಪ ಲಕ್ಷ್ಮೀ ದೇವರನ್ನ ಪರಮಾನುಗ್ರಹ ಪ್ರಾಪ್ತಿಯಾಗುತ್ತದೆ. ಅದಕ್ಕೋಸ್ಕರವಾಗಿ ಈ ದಿನದ ದಾರಿ ಬಜಗೋಳಿ ಮುಡಾರ್ ಸಂಘದಗಳು ಮಹಿಳಾ ಮಂಡಳಿದಾಗಲು ಸಂಘದಾಗಲು ಮಾತೆಲ್ಲ ಒಟ್ಟಿಗೂ ಸೇರೊಂದು ಸಂಘ ಶಕ್ತ ಕಲಿಯುಗೆ ಎಂದು ಬಂದಿರು ಬಂದಾಗ ಈ ಸಂಘಟನೆ ಅತ್ಯಂತ ವಿಶೇಷವಾದ ಶಕ್ತಿ ಹೊಂದಿಗೆ ಶಕ್ತಿ ವೈದ್ಯ ಎಂದು ಬಂದಾಗ ಭಕ್ತಿಗೆ ಒಟ್ಟುಗಾದ ಭಕ್ತಿ ಮತ್ತು ಈ ಶಕ್ತಿ ಬರ್ತದೆ. ಅದಕ್ಕೋಸ್ಕರವಾದ ಅಂಚಿನ ಮಾತೆಲ್ಲ ಒಟ್ಟಿಗೂ ಸೇರೊಂದು ಈ ಒಂದು ಸಂಘಟ ವಿಶೇಷ ರೀತಿಯಲ್ಲಿ ಆ ಒಂದು ವರಮಹಾಲಕ್ಷ್ಮೀ ದೇವರನ್ನ ವೃತನ್ನು ಪ್ರಾರಂಭ ಮಾಡ್ತದೆ. 2ನೇ ವರ್ಷದ ಈ ಶುಭ ಮುಹೂರ್ತ ಆ ದೇವರನ್ನ ಕಲಶ ಪ್ರತಿಷ್ಠಾಪನೆ ಮತ್ತು ಆ ದೇವರೇನು ಮಂಡಲ ಮಧ್ಯೆ ಕಲಶ ಮಧ್ಯೆ ಪ್ರತಿಮಾ ಮಧ್ಯೆ ಆವಾಹನೆ ಮತ್ತು ಆ ದೇವರಿಗೆ ಕ್ರಿಯಾವಾಣಿಚಿನ ವಿಚಾರ ಅಂತ ಬಂದಾಗ ಅರ್ಚನೆ ಬಂದು ನಾವು ಅತ್ಯಂತ ವಿಶೇಷವಾಣಿಚಿನ ಆ ಒಂದು ದೇವರಿಗೆ ಕ್ರಿಯಾವಾಣಿಚಿನ ವಿಚಾರ ಅಂಚಿತ್ತಿನ ವಿಶೇಷವಾಣಿಚಿನ ಅರ್ಚನೆ ಆ ಒಂದು ಪುಷ್ಪಾರ್ಚನೆ ಅಥವಾ ಅಷ್ಟೋತ್ತರ ಶತನಾಮಾರ್ಚನೆ ಕುಂಕುಮಾರ್ಚನೆ ಅರಸಿನ ಅರ್ಚನೆ ದೇವರಿಗೆ ಓಡಿಸಿನ ಕಲ್ಪೋಕ್ತ ಪೂಜೆ ಫಲ ಪಂಚಾಮೃತ ಅಭಿಷೇಕ ಅವೇ ರೀತಿ ವಿಶೇಷ ರೀತಿಯಲ್ಲಿ ದೇವರಿಗೆ ಆ ಒಂದು ದೀಪನಂಚಿನ ಮಂಗಲ ದ್ರವ್ಯಗಳು ಎಂಚಿನ ಆ ಮಂಗಲ ದ್ರವ್ಯಗಳು ಅರಸಿನ ಕುಂಕುಮ ಅಥವಾ ಕಾಜಿ ಐಕೊಡುತ್ತಿನ ದೋರಗ್ರಂಥಿ ಅಂತೇಳಿ ದೋರಗ್ರಂಥಿ ಅಂತ ಬಂದಾಗ ಕುಟುಂಬ ಗಂಟು ಬಾಳ್ತಿನ ಆ ಒಂದು ವಿಶೇಷವಾದ ಕೊಡುಗೆಯವರಿಗೆ ಸುಮಂಗಲಿಯರಿಗೆ ರಕ್ಷಣೆಯಾಗಿಸುವಂತಿನ ಆ ಒಂದು ಎಡುಮ ಗಂಟು ಕುಟುಂಬ ಗಂಟು ಮಾಡಿದ ನವಮ ತಂತಿದೆ ನವಮ ದೇವತೆಗಳು ಕುಟುಂಬ ದೇವತೆಗಳು ಅಗ್ಲೇ ಸುಮಂಗಲಿಯರಿಗೆ ಇದು ರಕ್ಷಣೆಯಾಗುತ್ತೆ. ಅದಕ್ಕೋಸ್ಕರವಾದ ಅಂಚಿನ ದೋರಗ್ರಂಥಿ ಪೂಜೆ ಮಾಡುತ್ತದೆ ಆ ದೇವರಿಗೆ ಸಮರ್ಪಣೆ ಮಾಡುತ್ತದೆ. ಆ ಸುಮಂಗಲಿಯರಿಗೆ ಮಾತೆಲ್ಲವೇನೆ ಆ ಸುಮಂಗಲಿ ಪೂಜೆ ಮಾಡುತ್ತದೆ. ದಾನ ಕೊಟ್ಟು ನಂಚಿನ ವಾಯನ ದಾನ ಕೊಟ್ಟು ನಮ್ಮ ಹೆಚ್ಚಿನವನ್ನ ಒಂದು ಶಕ್ತಿ ಸಾಮರ್ಥ್ಯ ಉಂಟವೇ ದಾನ ಮದ್ದನ ಕೂಡಲೇ ಮದ್ದನಂಚಿನ ಪೂಜೆದ ಫಲ ನಮಗೆ ಪ್ರಾಪ್ತಿ ಆಗುತ್ತೆ.
नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते। महालक्ष्मी नमोऽस्तु ते, महालक्ष्मी नमोऽस्तु ते, महालक्ष्मी नमोऽस्तु ते, महालक्ष्मी नमोऽस्तु ते। नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते। महालक्ष्मी नमोऽस्तु ते, महालक्ष्मी नमोऽस्तु ते, महालक्ष्मी नमोऽस्तु